ಎಲ್ಲರಿಗೂ ನಮಸ್ಕಾರ. ಜ್ಞಾನವೇ ಬೆಳಕು ಮಂಕುತಿಮ್ಮನ ಕಗ್ಗ ಸರಣಿ ಕಾರ್ಯಕ್ರಮ 279. ನಾನು ನಿಮ್ಮೊಂದಿಗೆ ಕರುಣಾಕರ ಬಳುಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತವರು. ಬನ್ನಿ ಕೇಳುಗರೆ, ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಮೃತ್ಯುತಾಂ ಬಂದು ಮೋಹಿನಿಯ ರೂಪದಿ ನಿನ್ನ ಚಿತ್ತವನು ಸೆರೆ ಬಿಡಿದು ನೆತ್ತರನು ಬಸಿದು. ಮೃತ್ಯುತಾಂ ಬಂದು ಮೋಹಿನಿಯ ರೂಪದಿ ನಿನ್ನ ಚಿತ್ತವನು ಸೆರೆ ಬಿಡಿದು ನೆತ್ತರನು ಬಸಿದು. ನಿತ್ಯ ನಿನ್ನ ಸುಮನವನವತೀರುತನಿ ದೀರ್ಘ ಹತ್ಯೆಯಲಿ ಹರುಷಿಪಡು ಮಂಕುತಿಮ್ಮ. ನಿತ್ಯ ನಿನ್ನ ಸುವಲವಲವತೀರುತಲಿ ದೀರ್ಘ ಹತ್ಯೆಯಲಿ ಹರುಷಿಪಡು ಮಂಕುತಿಮ್ಮ. ದೀರ್ಘ ಹತ್ಯೆಯಲಿ ಹರುಷಿಪಡು ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಮೋಹಿನಿಯ ರೂಪವನ್ನು ನೋಡಿದವರು ಇದ್ದಾರೆಯೇ? ನಮ್ಮ ಕಣ್ಣಿಗಂತೂ ಕಂಡಿಲ್ಲ. ಆದರೆ ವಾಸ್ತವದಲ್ಲಿ ಜನ ಮಾತ್ರ ಮಾತನಾಡುವಾಗ ಹೀಗೆ ಹೇಳ್ತಾರೆ, ಮೋಹಿನಿ ಎಂಬ ಹೆಣ್ಣು ಭೂತವಿದೆ. ಅದು ರಾತ್ರಿಯ ಹೊತ್ತಿನಲ್ಲಿ ಬಿಳುಪಾದ ಸೀರೆಯನ್ನುಟ್ಟು ಕೇಶವನ್ನು ಬಿಟ್ಟು ನಡುರಾತ್ರಿಯಲ್ಲಿ ತಿರುಗಾಡುತ್ತಾಳೆ. ಎಲ್ಲರಿಗೂ ಹೆದರಿಕೆ ಭಯವನ್ನು ಹುಟ್ಟಿಸುವ ಹಾಗೆ. ಹೀಗೆ ಅಂತ್ಯಕಂತ್ಯಗಳ ಕಥೆಗಳನ್ನು ಹೇಳಿದ್ದನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿರುವುದು, ಮೋಹಿನಿ ಎನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಾಳೆ. ಅಂದರೆ ಕಷ್ಟ ನಷ್ಟಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ವಾಸ್ತವ ಪ್ರಪಂಚದಲ್ಲಿ ನಾವೆಲ್ಲರೂ ಬದುಕುವಾಗ ನಮ್ಮೆಲ್ಲರ ಮನಸ್ಸನ್ನು ಮೋಹಿನಿಯ ರೂಪದಲ್ಲಿ ಮೃತ್ಯುವಾಗಿ ಬಂದು ಮನಸ್ಸನ್ನು ಸೆರೆ ಹಿಡಿಯುತ್ತಾಳೆ. ದೇಹದಲ್ಲಿ ಹರಿಯುವ ರಕ್ತವನ್ನು ಹೀರುತ್ತಾಳೆ. ಪ್ರತಿನಿತ್ಯ ಜೀವವನ್ನು ಹಿಂಡುತ್ತಾಳೆ. ಚಿತ್ರಹಿಂಸೆಯನ್ನು ಕೊಟ್ಟು ಕೊಲ್ಲುತ್ತಾಳೆ ಎನ್ನುವ ಕಥೆಗಳಿದ್ದಾವೆ. ಆದರೆ ಈ ಜಗತ್ತಿನ ಮಾಯಾ ಬಜಾರಿನಲ್ಲಿ ಬದುಕುವಾಗ ಜಗತ್ತಿನ ನೂರಾರು ಆಸೆ ಆಮಿಷಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ನಮಗೆ ತಿಳಿಯದಂತೆ ನಾವು ಅದಕ್ಕೆ ಬಲಿಯಾಗುತ್ತೇವೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.